ಬೆಂಚು ಉಂಡಿ ಮರ ಅಕ್ಕಪಕ್ಕದಲ್ಲಿ ಕಾಂಕ್ರೀಟ್ ಇದೆ. ಕಾಂಕ್ರೀಟ್ ಇರೋದ್ರಿಂದ ಬೇರೆ ಕೆಳಗಡೆ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ. ಮತ್ತು ತೋಡು ಚರಂಡಿ ಎಲ್ಲ ಮಾಡುವಾಗ ಸಣ್ಣ ಪುಟ್ಟ ಬೇರೆ ಡ್ಯಾಮೇಜ್ ಆಗಿರ್ತದೆ. ಮತ್ತು ಗಾಳಿ ಬರುವಾಗ ಅದಕ್ಕೆ ಕೆಳಗಡೆ ಬೇರಿಗೆ ಗ್ರಿಪ್ ಇರೋದಿದ್ದರೆ ಅದು ಮತ್ತೆ ಬೀಳ್ತದೆ. ಸಾಧಾರಣ 4 ವರ್ಷ ಹತ್ತಿರದ ಮರ ಸಾಧಾರಣ 4 ವರ್ಷದ ಹೆಚ್ಚಿನ ವರ್ಷ ಅದು ನಮಗೆ ಅಂದಾಜು ಏತ್ಮಲ್ಲ ಮರಕ್ಕಲ್ಲಿ 1% ಕಂಪ್ಲೀಟ್ ಉದಿಯಲ್ಲಿ ಕೊಟ್ಟು ಉದಿಯಲ್ಪೇ ಬುಡ್ದು ಕಾಲ ಏತ್ ಕೊಡ್ತು ಸರ್ ನನಗೆ 10 ಗಂಟೆಗೆ ವರ್ಮ ಗಂಟೆ ಪೂರೈತೆ ಕಟ್ ಮಾಡೋದು ಫುಲ್ಲು ಏನಾಯ್ತು ಬೇಲೆ ಮಾಡೋದು ನಾವು ಆ್ಯಕ್ಚುಲಿ ಎಡ್ಡೆ ಬೇಲೆ ಮಾಡೋದು ಅದೇ ಏನ ಬುದ್ಧರು ಜೀವನ್ ಮೂಲೆ ಲೋಕಲ್ ಕೊಡಿಕಲ್ ನನ್ನ ಹೆಸರು ಸಂಜಯ್ ಚವಾಣ್ ಅಂತೇಳಿ. ನಾನು ಇಲ್ಲಿ DRF ಕೆಲಸ ಮಾಡ್ತಾ ಇದ್ದೀನಿ. ಇದೊಂದು 100-150 ವರ್ಷದ ಹಳೆ ಮರಗಳಾಗಿದೆ. ಇವತ್ತು ಗಾಳಿ ಬರುವಾಗ ಮರ ಬಿದ್ದೋಗಿದೆ. ಅದು ಯಾವ ಕಾರಣಕ್ಕೆ ಬಿದ್ದಿರ್ಬೋದು? ಸಾಧಾರಣ ಕಾಂಕ್ರೀಟ್ ಇದೆ ಅಂತ ಹೇಳಿ ಗಾಳಿ ಮತ್ತು ಅಕ್ಕಪಕ್ಕದಲ್ಲಿ ಕಾಂಕ್ರೀಟ್ ಇದೆ. ಕಾಂಕ್ರೀಟ್ ಇರೋದ್ರಿಂದ ಬೇರೆ ಕೆಳಗಡೆ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ. ಮತ್ತು ತೋಡು ಚರಂಡಿ ಎಲ್ಲ ಮಾಡುವಾಗ ಸಣ್ಣ ಪುಟ್ಟ ಬೇರೆ ಡ್ಯಾಮೇಜ್ ಆಗಿರ್ತದೆ. ಮತ್ತು ಗಾಳಿ ಬರುವಾಗ ಅದಕ್ಕೆ ಕೆಳಗಡೆ ಬೇರಿಗೆ ಗ್ರಿಪ್ ಇರೋದಿದ್ದರೆ ಅದು ಮತ್ತೆ ಬೀಳ್ತದೆ. ಅದೇ ಫೈಕಸ್ ಸ್ಪೀಸೀಸ್ ಅಂದರೆ ಆಲ ಅರಳಿ ಇವೆಲ್ಲ ಮರಗಳು ಇವೆಲ್ಲ ಅದಕ್ಕೆ ಸೈಡ್ ಬೇರು ಹೋಗ್ಲಿಕ್ಕೆ ದಾರಿ ಇರುವುದಿಲ್ಲ, ಕಾಂಕ್ರೀಟ್ ರೋಡ್ ಇರೋದ್ರಿಂದ. ಅದಕ್ಕೆ ಅದೊಂದು ರೀಸನ್ ಆಗಿರ್ತದೆ. ಸೈಡಿಗೆ ಬೇರೆಲ್ಲ ಬಂದರೆ ಗಟ್ಟಿಯಾಗಿ ಉಳಿತದೆ. ಬೇರೆ ಡ್ಯಾಮೇಜ್ ಆಗಿ ಗಾಳಿ ಬಂದಾಗ ಥ್ಯಾಂಕ್ ಯು ಸರ್. ಸಾಧಾರಣ 1:10 ಆಗ್ತಾ ಉಂಟು. ಸಾಧಾರಣ ಫುಲ್ಲು ಮರ 9ವರೆಗೆ ಬಿದ್ದಂತೆ. ಈಗ ಕಟ್ಟಿಂಗ್ ಮಾಡಿದ್ದೆ ಸಾಧಾರಣ ಪೂರ